ತುತ್ತು ಅನ್ನಕ್ಕೋಸ್ಕರ ಸೆರಗಾಸ್ತಾರೆ, ದುಡ್ಡುಗೋಸ್ಕರ ಇನ್ನೊಬ್ರು ಕಟ್ ಕುಯ್ತಾರೆ. ನೀವೆಲ್ಲ ತಿಳಿದವರು. ಅದೇನೋ ಪೇಪರ್ಲಿ ಬರ್ತದೆ, TRP ಬರ್ತದೆ, ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಎಷ್ಟು ಜನರು ಬದುಕನ್ನ ಮೂರ ಬಟ್ಟೆ ಮಾಡ್ತಿದ್ರಲ್ಲ. ನ್ಯಾಯವಾ? ಜೈಲಲ್ಲಿ ಹೇಳ್ತಿದ್ರು, ಗಾಂಧಿ ಹೇಳೋರಂತೆ ಸತ್ಯಮೇವ ಜಯತೆ ಅಂತ. ಆಗಿನ ಕಾಲದಲ್ಲಿ ನೀವು ಇದ್ಬಿಟ್ಟಿದ್ರೆ ನಮ್ಮ ಅವನಾಡಾಗ್ಲೂ ಗಾಂಧೀಜಿ ಮಹಾತ್ಮ ಆಗ್ತಿರ್ಲಿಲ್ಲ. ಮದರ್ ತೆರೇಸಾ 2 ತಿಂಗಳ ಮೇಲೆ ದೇಶದಲ್ಲೇ ಇರ್ತಿರ್ಲಿಲ್ಲ. ನಾವು ಕೇಳ್ತೀವಿ ಕಂಡ್ರೆ ಅವ್ವ ತನ್ನ ಮಕ್ಕಳ ಕೈ ಹಿಡ್ಕೊಂಡು ಅಕ್ಷರ ತಿದ್ದಿಸ್ತಾಳೆ. ಯಾಕೆ ಹೇಳಿ? ಕಂಡವ್ರ ಮಕ್ಕಳಿಗೂ ನೆರಳಾಗ್ಲಿ ಅಂತ. ನನ್ ಎದೆ ಬಗ್ಗಿದ್ರು 3 ಅಕ್ಷರ ಬರಕಿಲ್ಲ ನನಗೆ. ಆದ್ರೆ ನೀವುಗಳು ವಿದ್ಯಾವಂತರು, ನಿಮ್ಮ ಮೈಯಲ್ಲಿ ರಕ್ತದ ಕಣಕಣದಲ್ಲೂ ಅಕ್ಷರವೇ ಐತೆ. ನಿಮ್ ಎದೆ ಮುಟ್ಕೊಂಡು ಹೇಳ್ತಾರೆ ಅಕ್ಷರ ಕಲ್ತಿದ್ದ ಉದ್ದೇಶ ಬರೀ ಕಾಸೆ.